ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ ಸರ್ವಿಸ್ ನಮ್ಮ ಸೌರಿಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸೌರಿಶಿ ಅಡುಗೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ಕೊಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶ್ಯಾಮಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಇವತ್ತು ಈಗ ಮಳೆಗಾಲ ಅಲ್ವಾ, ಅದರಿಂದ ಹಲಸಿನ ಬೀಜದ್ದು ಅಂಬಡೆ ಮಾಡುವ ಅಂತ. ಓಕೆ, ನಾವು ಮನೆಯಲ್ಲ ಅಡುಗೆ ಏನೇ ಮಾಡಿದ್ರು ಮಳೆಗಾಲ ಟೈಮ್ ಅಂತ ಬಂದಾಗ ನಮಗೆ ಫಿಕ್ಸ್ ಆಗಿರುತ್ತೆ ಬೇರೆ ಇರ್ತದೆ. ಮಳೆಗಾಲದಲ್ಲಿ ಏನೆಲ್ಲ ತರಕಾರಿಗಳು ಅಡುಗೆ ಎಲ್ಲ ಇರುತ್ತೆ ಅಂತ. ಹಾಗೆ ಇವತ್ತು ಸ್ಪೆಷಲ್ ಆಗಿ ಹಲಸಿನ ಬೀಜದ ಅಂಬಡೆನಾ? ಓ, ಇದು ಅಂಬಡೆ ಅಂದ್ರೆ ಈವ್ನಿಂಗ್ ಟೈಮ್, ಮಳೆ ಬರುವ ಟೈಮ್ಗೆಲ್ಲ ಅಂಬಡೆ ಮಾಡಿ ಗಮ್ಮತ್ತು. ಮಳೆ ಬರುವಾಗ ತಿನ್ಲಿಕ್ಕೆ ಒಳ್ಳೆ ಟೀ ಜೊತೆ ಎಲ್ಲ. ಓಕೆ, ಇನ್ನೊಂದು ಮರಗೆಣಸು ಟೆಪೇಕಾ ಅಂತ. ಹೌದು, ಅದರದ್ದು ಗಲ್ಗಲ್ ಉಪ್ಪು ಕರಿ ಅಂತ. ಉಪ್ಪು ಕರಿಯಾ? ಅದರಲ್ಲಿ ಸ್ಪೆಷಲ್ ಆಗಿ ಗಲ್ಗಲ್ ಉಪ್ಪು ಕರಿ, ಮರಗೆಣಸಿದಲ್ಲ? ಓಕೆ, ಮರಗೆಣಸಿದ ಉಪ್ಪು ಕರಿ ಮತ್ತು ಇನ್ನೊಂದು ಹಲಸಿನ ಬೀಜದ ಅಂಬಡೆ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಹಲಸಿನ ಬೀಜ ಒಂದು ಕುಕ್ಕರ್ ಅಂದರೆ ಈಗ ಫಸ್ಟಿಗೆ ಯಾವ್ದು ಮಾಡ್ತಿದ್ದೀರಾ? ಫಸ್ಟಿಗೆ ಇದೇ ಮಾಡೋದು ಅಂಬಡೆನ. ಅಂಬಡೆಗೆ ನೀವು ಹೇಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡ? ಹೌದು. ಓಕೆ, ಈಗ ಫಸ್ಟಿಗೆ ಹೂವೆಲ್ಲ ಉರಿಸ್ಬೇಕಲ್ಲ. ಓಕೆ, ಇದಕ್ಕೆ ಕುಕ್ಕರ್ ಇಟ್ಟು ನೀರು ಹಾಕ್ಲಾ? ಇದು ನೀರು ಓಕೆ, ಜಾಸ್ತಿ ಸಾಕಾ? ಓಕೆ, ಅಷ್ಟನ್ನು ಈಗ ಬೇಯಿಸ್ಕೊಳ್ಬೇಕಾ? ಬೇಯಿಸ್ಕೊಳ್ಬೇಕು. 3 ವಿಸಿಲ್ ಇರ್ತದೆ. 3 ವಿಸಿಲಲ್ಲಿ ಅಂದರೆ ಹಲಸಿನ ಬೀಜ ಚೆನ್ನಾಗಿ ಬೇಯಬೇಕಲ್ಲ? ಓಕೆ, ಅದ್ರ ಮೊದಲು ಏನಾದ್ರು ರೆಡಿ ಮಾಡ್ಲಿಕ್ಕೆ ಉಂಟಾ ಈಗ? ಇಲ್ಲ, ಬೇರೆ ಬಯಸಿ ಇದು ಮಾತ್ರ, ಇದೆಲ್ಲನೂ ಮಿಕ್ಸ್ ಮಾಡಿದ್ರೆ ಆಯ್ತಲ್ಲ. ಇದೀಗ ಬೆಂದರೆ ನಮಗೆ ಕೆಲಸ ಇರೋದೇ ಇದು ಹಲಸಿನ ಬೀಜನ ಬೇಯಿಸ್ಲಿಕ್ಕಲ್ಲ. ಓಕೆ, ನಾರ್ಮಲ್ ಆಗಿ ಹಲಸಿನ ಬೀಜದ ಪದಾರ್ಥ ಎಲ್ಲ ಮಾಡ್ತೇವೆ. ಈ ಥರ ಅಂಬಡೆ ಮಾಡುವಂಥ ಏನು ಪ್ಲಾನಿಂಗ್ ಬಂತು? ಅದೇ ನನಗೆ ತೋರಿದ ಹಾಗೆ ನೋಡು, ಮಾಡಿದ್ರೆ ಹೇಗಾಗ್ತದೆ. ಅದೇ ಆಗಲೇ ಹೇಳಿದಾಗೆ ಈ ಟೈಮಲ್ಲಿ ನಮಗೆ ಹಲಸಿನ ಹಣ್ಣು ಇದು ಸಿಗುತ್ತೆ. ಹೌದು, ಎಷ್ಟು ಬೇಕಾದ್ರೂ ಮಾಡೋದು. ಇದಕ್ಕೆ ಬೇಕಿದ್ರೆ ನೀರುಳ್ಳಿ ಸಹ ಹಾಕ್ಬೋದು. ಈರುಳ್ಳಿ ಹಾಕ್ಬೋದಾ? ಓಕೆ, ಅಂಬಡೆ ಈರುಳ್ಳಿ ಚೆನ್ನಾಗಿ ಒಳ್ಳೆದಾಗ್ತದೆ. ನಾನು ಇವತ್ತು ಹಾಕಲಿಲ್ಲ, ಇದು ಮಾತ್ರ. ಓಕೆ, ಇದು ಬಂತಲ್ಲ, ಸಾಕಾಗುತ್ತಲ್ಲ? ಬೆಂದಿರ್ಬೋದಲ್ಲ? ಇದೊಂದು 2 ನಿಮಿಷ ಆರಬೇಕಲ್ಲ? ಇಲ್ಲ ಇದ್ರೆ ನಮಗೆ ತೆಗಿಯೋಕ್ಕಾಗಲ್ಲ. ಹಲಸಿನ ಬೀಜ ನಾವು ಸ್ಟೋರ್ ಮಾಡಿ ಇಡ್ಬೋದು. ಹೀಗೆ ಹಿತ್ತಾಳೆ ಪಾತ್ರೆ ಇಲ್ಲಾದ್ರೆ ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ರೆ ಏನಾಗುದಿಲ್ಲ. ಹಲಸಿನ ಬೀಜ ಅಂದ್ರೆ ಏನಾದ್ರು ಬೇಯಿಸಿ ಇಟ್ಟು? ಅಲ್ಲ, ಹೀಗೆ ಇಡ್ಬೋದು. ಅದಕ್ಕೆ ಗಾಯ ಇರಬಾರ್ದು, ಅಂದ್ರೆ ಇಡೀ ಇಡಬೇಕು. ನಾವು ನಾರ್ಮಲ್ ಆಗಿ ಹಲಸಿನ ಹಣ್ಣೆಲ್ಲ ತಿನ್ನುವಾಗ ಅದು ಕೆಲವೊಮ್ಮೆ ತುಂಡಾಗ್ತದಲ್ಲ, ಅಂತ ತುಂಡಿದ್ರೆ ಹಾಳಾಗ್ತದೆ. ಇಡೀ ಇಡಬೇಕು. ಇಡೀ ಇದ್ದ ಹಲಸಿನ ಬೀಜ ಹಾಗೆ ಇಟ್ಟು ಅದೆಲ್ಲ. ಇಲ್ಲದಿದ್ರೆ ಮರದ ಹುಡಿ ಇಲ್ಲದ್ರೆ ಹೊಯ್ಗೆ ಎಲ್ಲ ಒಳ್ಳೆ ಮಾಡಿ ಒಣಗಿಸ್ಬೇಕು. ಅದು ಇದು ಮೊಳಕೆ ಬರುವುದು ಆ ಥರ ಏನಾಗಲ್ಲ? ಇಲ್ಲ, ಏನಾಗುದಿಲ್ಲ. ಅಂದ್ರೆ ಸ್ವಲ್ಪ ಅದನ್ನ ಡ್ರೈ ಮಾಡಬೇಕು. ಮತ್ತೆ ಇದು ಹಾಕಿ ಪುನಃ ಅದ್ರ ಮೇಲೆ ಹೊಯ್ಗೆ ಮರ ಹುಡಿ ಇಟ್ರೆ ಏನಾಗುದಿಲ್ಲ. ನೀರಿನ ಕಸ ಇಲ್ಲದ ಜಾಗದಲ್ಲಿ ಇಟ್ರೆ ಎಷ್ಟು ಸಮಯ ಬೇಕಾದ್ರೆ ನಮ್ಗೆ ಅವಶ್ಯ ಇದ್ದಾಗ. ಈಗ ಮಾತ್ರ ಅಲ್ಲ ಹಲಸಿನ ಬೀಜ ಸಿಗ್ತದೆ, ಎಲ್ಲ ಮಾತ್ರ ಸಿಗುದಿಲ್ಲ ಅಲ್ಲ. ನಾವೀಗ ಹಲಸಿನ ಹಣ್ಣು ತಿಂದಾಗ ಉಂಟಲ್ಲ, ಅದ್ರ ಬೀಜವನ್ನೆಲ್ಲ
ಆಮೇಲೆ ಬಿಸಾಡೋದೇ ನೋಡಿ ಅಲ್ಲ, ಬಿಸಾಡಿಲ್ಲ ನಾರ್ಮಲ್ ಆಗಿ ಜಾಸ್ತಿ ಇದ್ದವರೆಲ್ಲ ಎಂತ ಮಾಡೋದು ಹಾಗೆ ಬಿಸಾಡ್ತಾರೆ, ಅದು ಬಿಸಾಡದೆ ಹಾಗೆ ಸ್ಟೋರ್ ಮಾಡಿಟ್ಟು ನಮಗೆ ಈ ತರ ಪದಾರ್ಥಕ್ಕೆ ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದೇ ಹಲಸಿನ ಹಣ್ಣಿದ್ದು ಬೀಜವನ್ನ ಒಣಗಿಸಿ ಬೇಯಿಸಿ ಒಣಗಿಸುವುದು ಅಂತ ನೋಡಿ, ಅದು ಉಂಟು, ಸಂತಣೆ ಅಂತ ಹೇಳ್ತಾರೆ, ಅದು ಮಾಡ್ತಾರೆ. ಈಗ ಅದನ್ನ ಹಾಗೆ ಮಳೆಗಾಲದಲ್ಲೆಲ್ಲ ತಿನ್ಲಿಕ್ಕೆ ಆಗ್ತದೆ, ಮಕ್ಕಳಿಗೆಲ್ಲ ಚಂದ ಇರುತ್ತೆ, ಬಾಯಿಗೆ ಒಂದೊಂದು ಹಾಕಿದ್ರೆ. ಮತ್ತು ಎಲ್ಲದಕ್ಕೆ ನಾವು ಈ ಕೆಸುವಿನ ಎಲೆ ಮತ್ತು ತಜಂಕ ಅಂತ ಅದಕ್ಕೆಲ್ಲ ಇದಕ್ಕೆ ಚೂರು ಮಾಡಿ ಹಾಕಿ ಒಳ್ಳೇದಾಗ್ತದೆ. ಹೌದು, ನಾರ್ಮಲ್ ಆಗಿ ಕಡಲೆ ಎಲ್ಲ ಹಾಕಿದಾಗ ಇದನ್ನು ಹಾಕುದಲ್ಲ. ಓಕೆ, ಈಗ ಆಲ್ಮೋಸ್ಟ್ ಆರಿದೆಲ್ಲ. ಎಸ್, ಈಗ ಇದು ಮಾತ್ರ ತೆಗೆದು ಮಿಕ್ಸಿ ಪಾತ್ರೆ ಮಿಕ್ಸಿ ಬೇಕಾ, ಡೈರೆಕ್ಟ್ ಮಿಕ್ಸಿಗೆ ಹಾಕ್ತೀರಾ? ಓಕೆ. ಆ್ಯಕ್ಚುಲಿ ನಾವು ಈಗ ಬೇಯುವಾಗ ಉಪ್ಪೇನು ಹಾಕಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಇದ್ರೆ ಹಾಗೆ ಒಂದೊಂದು ತಿನ್ಬೋದು ನೋಡಿ, ಉಪ್ಪು ಇದ್ರೆ ಕೂಡ ಅಲ್ಲ. ಇದು ತುಂಬ ನೈಸ್ ಮಾಡೋದು ಬೇಡ, ಸರಿಯಾಗಿ ಸಾಕು, ನೈಸ್ ಬೇಡ. ನೈಸ್ ಬೇಡ ಅಲ್ಲ, ಒಂದು 2 ಸುತ್ತು ತಿರುಗಿದ್ರೆ ಸಾಕು ಅಂತ ಹೇಳೋದು. 2-3 ಸುತ್ತು. ಓಕೆ, ಸಾಕು. ಈ ಹಲಸಿನ ಬೀಜದ್ದು ಲಡ್ಡು ಎಲ್ಲ ಮಾಡ್ತಾರಾ? ಲಡ್ಡು ಮಾಡಲಿಲ್ಲ, ಮಾಡ್ಬೋದು. ಅದನ್ನು ನೋಡುವಾಗ ಹಾಗೆ ನೆನಪಾಯ್ತು ನೋಡಿ, ಅದಕ್ಕೆ ಬೆಲ್ಲ ಹಾಕಿ ಲಡ್ಡು ಕೂಡ ಮಾಡ್ಬೋದು. ಸಾಕಲ್ಲ? ಸಾಕು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀರಾ? ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಮತ್ತು ಕರಿಬೇವು ಅಲ್ಲ? ಓಕೆ. ಶುಂಠಿ ಆಮೇಲೆ ತೆಂಗಿನ ಕೂಡಲ್ಲ, ಸ್ವಲ್ಪ ಇದು ಇಡಿ. ಯಾವುದು ಅದು? ಹಾಂ, ಅರಿಶಿನ ಹುಡಿ. ಹೌದು. ಈಗ ಕಡಲೆ ಹಿಟ್ಟು ನೋಡ್ಕೊಂಡು ಹಾಕೊಡೋದಲ್ಲ, 1-2 ಸ್ಪೂನ್ ಕಡಲೆ ಹಿಟ್ಟು, 3 ಸ್ಪೂನು ಅಕ್ಕಿ ಹಿಟ್ಟಲ್ಲ? ಸ್ವಲ್ಪ ಮೆಣಸಿನ ಹುಡಿ ಬೇಕಾ? ಮೆಣಸಿನ ಹುಡಿ ಅಂತ ಬಂದಾಗ ನಾವು ಸ್ಪೆಷಲಾಗಿ ನಾನವರ ಮೆಣಸಿನ ಹುಡಿ ಹಾಕ್ತಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಆಲ್ಮೋಸ್ಟ್ ಎಲ್ಲವನ್ನು ಹಾಕಿದ್ವಲ್ಲ. ಇದಕ್ಕೆ ನಾರ್ಮಲ್ ಆಗಿ ನಾವು ಹಲಸಿನ ಬೀಜ ಮಾಡಬೇಕು, ಇಲ್ಲದಿದ್ದರೆ ಓಕೆ, ಆ ನೀರು ಉಂಟಲ್ಲ ಕೊಡಿ. ಈ ನೀರು ಬೇಕಾ? ಬೇಯಿಸಿದ ನೀರು ಸಾಕಾ? ಇದರಲ್ಲಿ ಹಾಕಿ. ಅದಕ್ಕೆ ಹಾಕಿಲ್ಲ. ಓಕೆ, ನೀವು ಎಣ್ಣೆ ಇಡಿ ಆಯ್ತು. ಇನ್ನೂ ಎಣ್ಣೆ ಇಡಬೇಕಲ್ಲ, ಮಾತಾಡ್ಕೊಂಡು ನಿದ್ರೆ ಆಗ್ಲಿಕ್ಕಿಲ್ಲಲ್ಲ? ಸಾಕು ಅಲ್ಲ, ಮಾತಾಡ್ಕೊಂಡು ನಿದ್ರೆ ಆಗ್ಲಿಕ್ಕಿಲ್ಲ, ಎಣ್ಣೆ ಇಡಬೇಕಲ್ಲ. ಈಗ ಒಲೆ ಉರಿಸ್ಬೇಕಲ್ಲ, ಆಯಿಲ್ ಓಕೆ. ಸಾಕಾ? ಸಾಕು. ಓಕೆ, ಆಲ್ಮೋಸ್ಟ್ ರೆಡಿ. ಆಯಿಲಿಗೆ ಬಿಡೋದಿಲ್ಲ ಇನ್ನು. ಚಿಕ್ಕದಾಗಿ ಬಿಟ್ಕೊಂಡಿದ್ದೀರಾ? ಸಣ್ಣ ಉಂಡೆ ಮಾಡಿ ಸ್ವಲ್ಪ ದೊಡ್ಡ ಬೇಕಂದ್ರೆ ನಾವು ಮಾಡ್ಕೊಳ್ಬೋದು, ಅಂದರೆ ಆಲ್ರೆಡಿ ಹಲಸಿನ ಬೀಜ ಬೆಂದಿದೆಯಲ್ಲ, ಬೇಗ ಬೆಂತದಲ್ಲ, ಬೇಗ ಬೇಕು. ಹಾಗೆ ಸಣ್ಣದು ಮಾಡೋದು. ಮತ್ತು ಮಕ್ಕಳೆಲ್ಲ ಮನೇಲಿದ್ರೆ ಚಿಕ್ಕದಿದ್ರೆ ಹೌದು, ಅದೇ. ನಿಮ್ಮ ಮನೆಯಲ್ಲೆಲ್ಲ ಈ ಥರದೆಲ್ಲ ಮಾಡ್ತಾ ಇರ್ತೀನಿ, ಎಕ್ಸ್ಪೆರಿಮೆಂಟ್. ಅಡುಗೆಯಲ್ಲಿ ಹಾಗೆಲ್ಲ. ಹೌದು. ಈಗ ಮಳೆಗಾಲದಲ್ಲಿರುವಾಗ ಏನು ಹೊರಗಡೆ ಹೋಗ್ಲಿಕ್ಕಿಲ್ಲ, ಮನೆಯಲ್ಲಿ ಇರ್ತೀವಿ, ಆಗ ಏನಾದರೂ ಸ್ಪೆಷಲ್ಲೇ ಬೇಕು ಡೈಲಿ ತಿನ್ನೋದಕ್ಕಿಂತ. ಹೌದು, ಅದು ಡಿಫ್ರೆಂಟ್ ಇದ್ದರೆ ಚೆನ್ನಾಗಿರುತ್ತೆ. ನಾವು ಹಸಿಮೆಣಸು ಹಾಕಿದ್ವಿ, ಅದಕ್ಕೆ ಹಾಕಿದ್ದೇನೆ. ಹಸಿಮೆಣಸು ಕೂಡ ಹಾಕಿದ್ರಲ್ಲ? 1-2 ಹಸಿಮೆಣಸು, ಬಾಕಿ ಅದು ನಾನು ಅವ್ರದ್ದು ಮಸಾಲೆ ಕೂಡ ಹಾಕಿದ್ರಲ್ಲ? ಅದೇ ಖಾರ ಇದ್ದರೆ ಈ ಥರದ್ದೆಲ್ಲ ಖಾರ ಇದ್ದರೆ ಚೆನ್ನಾಗಿರುತ್ತಲ್ಲ. ನಾರ್ಮಲ್ ಹಾಗೆ ಊಟಕ್ಕೂ ತಿನ್ಬೋದು. ಹೀಗೆ ವೆಜ್ಜಿನವರು ಈಗ ಊಟದ ಜೊತೆ ಕೂಡ ತಗೊಳ್ಬೋದಲ್ಲ? ವೆಜ್ಜಿನವರು ಅಂತಲ್ಲ, ಯಾರು ಬೇಕಾದ್ರೆ. ಅದೇ ವೆಜ್ಜಿನವರಿಗೆ ಸ್ಪೆಷಲ್ ಈ ಥರದೆಲ್ಲ ಇದ್ದು. ಎಸ್ ಮ್ಯಾಮ್, ಹೇಳಿ. ಮಳೆಗಾಲದಲ್ಲಿ ಅಡುಗೆ ಜೊತೆ ಬೇರೆ ಏನೆಲ್ಲ? ಬೇರೇನು ಇದು ಉಪ್ಪಿನಲ್ಲಿ ಹಾಕಿರ್ತೇವಲ್ಲ, ಹಲಸಿನ ತೊಳೆ ಉಂಟಲ್ಲ, ಹೌದು, ಅದು ಉಪ್ಪಿನಲ್ಲಿ ಹಾಕಿಟ್ರೆ ಮಳೆಗಾಲಕ್ಕೆ ಈಗ ನಿಮ್ಮ ಮನೇಲಿ ಎಲ್ಲ ರೆಡಿ ಇರ್ತದೆ ಮಳೆಗಾಲಕ್ಕೆ. ಮಾವಿನಕಾಯಿ ಮತ್ತೆ ಹಲಸಿನ ಹಣ್ಣಲ್ಲ, ಕಾಯಿ, ಅದು ಉಪ್ಪಿನಲ್ಲಿ ಹಾಕಿ ಒಂದು ಬಾಟಲ್ ಹಾಕಿಡುದು. ಅದು 1 ವರ್ಷಕ್ಕೆ ಏನಾಗುದಿಲ್ಲ, ಬೇಕಿದ್ದಾಗ ನಾವು ತೆಗುವುದು. ಬೇಕಿದ್ದಾಗ ಅದಕ್ಕೆ ನೀರು ಬೀಳದ ಹಾಗೆ ಇಟ್ಕೊಳ್ಳೋದಲ್ಲ? ನೀರಲ್ಲಿ ಹಾಕುದು. ಅದೇ ಉಪ್ಪು ನೀರಲ್ಲಿ. ಅದು ಚೆನ್ನಾಗಿರುತ್ತೆ ನೋಡಿ, ನಾನು ತಿಂದಿದ್ದೇನೆ ಆ್ಯಕ್ಚುಲಿ. ಅದು
ತಿಂದಿದ್ರಾ? ಉಪ್ಪಿನಲ್ಲಿ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತಾರೆ. ಮಾವಿನ ಕಾಯಿ ಹಾಕಿ ಅದು ಮಾವಿನ 2 ಬೇಯಿಸಿ ಅದಕ್ಕೆ ಮಸಾಲೆ ಹಾಕಿ ಮಾಡ್ತಾರೆ. ಒಳ್ಳೆಯದು. ಹೇಗೆ ಉಪ್ಪು ಅದೆಲ್ಲ ಇರುತ್ತೆ, ಹುಳಿ ಹೇಗೂ ಹಾಗೆ ಮಾವಿನ ಕಾಯಿ. ಈಗೆಲ್ಲ BP ಎಲ್ಲ ಇದ್ದವರಿಗೆಲ್ಲ ಅದು ತಿನ್ಬೇಡ ಅಂತ ಹೇಳ್ತಾರೆ ಅಷ್ಟೇ. ಯಾವ್ದು ಆ ಉಪ್ಪು ನೀರಿನಲ್ಲಿ ಉಪ್ಪು ಅಂದರೆ ಅದು ಮುಳುಗಿಸಿಡುದಲ್ಲ, ಅದನ್ನ ತಿನ್ಬಾರ್ದಿಲ್ಲ ಹೇಳ್ತಾರೆ ಡಾಕ್ಟ್ರು. ಹೌದು, ಡಾಕ್ಟರ್ ಹೇಳಿದ್ಮೇಲೆ ಕೇಳಬೇಕಲ್ಲ. ಹಲಸಿನ ಹಣ್ಣು ತುಂಬ ಇದು ಒಳ್ಳೇದಂತ ಹೇಳ್ತಾರೆ. ಈಗ ಇದೆಲ್ಲ ತಿನ್ಲಿಕ್ಕೆ ಹೇಳ್ತಾರೆ. ಹಲಸಿನ ಬೀಜ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೇದು. ಹಲಸಿನ ಇದರಿಂದ ಯಾವ್ದು ವೇಸ್ಟ್ ಕೂಡ ಮಾಡೋದಿಲ್ಲ, ಎಲ್ಲವನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಹಪ್ಪಳ ಎಲ್ಲ ಮಾಡ್ತೇವೆ ನೋಡಿ. ನಿಮ್ಮ ಮನೆಯಲ್ಲೆಲ್ಲ ಹಪ್ಪಳ ಎಲ್ಲ ಮಾಡಲಿಲ್ಲ? ಈಗ ಮಾಡುದಿಲ್ಲ, ಈಗ ಆಗುದಿಲ್ಲ. ಮುಂಚೆ ಮಾಡ್ತಿದ್ದೇವೆ ನಾವು. ಚಂದ ಏನು ಮಂದರೆಲ್ಲ ಹಾಕಿ ರೆಡಿ ಮಾಡಿರೋದು. ಅದನ್ನು ಗೋಣಿಯಲ್ಲಿ ಕಟ್ಟಿ ಮೇಲೆ ಇಡೋದು. ಜೋರು ಮಳೆ ಬಂದಾಗ ಆಯಿಲ್ ವೆಚ್ಚ ಮಾಡಿ ಕಾಸು ತಿನ್ನೋದಲ್ಲ. ಈಗಿನ ಮಕ್ಕಳಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಹಪ್ಪಳ ಅದೆಲ್ಲ ಈಗ ಎಲ್ಲ ಹೊರಗಡೆ ಸಿಗುತ್ತೆ ನೋಡಿ. ಹಪ್ಪಳ ಎಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ಕುರ್ಕುರು ಆದರೆ ಒಳ್ಳೆ ಚೆನ್ನಾಗಿ ಬರುತ್ತಲ್ಲ. ಓಕೆ, ರೆಡಿಯಾ? ಆಫ್ ಮಾಡೋದಾ? ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಬಿಸಿ ಉಂಟಲ್ಲ? ಬಿಸಿ ಬಿಸಿ ಹಲಸಿನ ಬೀಜದ ಅಂಬಡೆ. ಬಿಸಿ ಬಿಸಿ ಹಲಸಿನ ಬೀಜದ ಅಂಬಡೆ ರೆಡಿ ಅಲ್ಲ? ನೋಡ್ಲಿಕ್ಕೆ ಗೊತ್ತೇ ಆಗಲ್ಲ ಹಲಸಿನ ಬೀಜನ ಅಂತ. ಗೊತ್ತಾಗುದಿಲ್ಲ ಅದು. ಹೌದು, ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಅಂಬಡೆ ಮಾಡಿಕೊಟ್ಟಿದ್ದೀರಾ. ಟೇಸ್ಟ್ ಒಂದು ಗಮ್ಮತ್ ಇರ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಶ್ಯಾಮಲ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿ ಆದಂತಹ ಹಲಸಿನ ಬೀಜದ ಅಂಬಡೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಹಲಸಿನ ಬೀಜದ ಅಂಬೊಡೆ ತಯಾರಿಸುವ ವಿಧಾನ. ಮೊದಲು ಹಲಸಿನ ಬೀಜಕ್ಕೆ ಮುಳುಗುವಷ್ಟು ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ ಸ್ವಲ್ಪ ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಹಸಿಮೆಣಸು, ಶುಂಠಿ, ತೆಂಗಿನ ಚೂರು, ಅರಶಿನ ಪುಡಿ, 2 ಚಮಚದಷ್ಟು ಕಡಲೆ ಹಿಟ್ಟು, 3 ಚಮಚ ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಊಟದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಹಲಸಿನ ಬೀಜದ ಅಂಬೊಡೆ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಹಲಸಿನ ಬೀಜದ ಅಂಬೊಡೆ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ ಪರ್ಸನಲ್ ಟೂದರ್, ಐಶ್ವರ್ಯ KD ಸ್ಪೆಷಲ್ಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಶ್ಯಾಮಲಾಮ್ ಸಾಕಾಗಿರುವಂತಹ ಹಲಸಿನ ಬೀಜನ ಅಂಬಡೆ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಅಂತ ಹೇಳ್ತೀವಿ. ಎಸ್ ಮ್ಯಾಮ್, ಇವಾಗ ನೆಕ್ಸ್ಟ್ ಈಗ ಮರಗೆಣಸಿನ ಗಲ್ಗಲ್ ಉಪ್ಪಿಟ್ಟಲ್ಲ, ಉಪ್ಪು ಕರಿ ಅಲ್ಲ? ಓಕೆ ಓಕೆ, ಉಪ್ಪಿಟ್ಟಲ್ಲ ಉಪ್ಪು ಕರಿ. ಓಕೆ, ಅಂದರೆ ಅದನ್ನು ಮರಗೆಣಸನ್ನು ಬೇಯಿಸಿ ಒಗ್ಗರಣೆ ಹಾಕೋದು ಅಷ್ಟೇ. ಒಗ್ಗರಣೆ ಹಾಕೋದು, ಹೌದು. ಓಕೆ, ಹಾಗಾದರೆ ಈಗ ಫಸ್ಟ್ ನಿಮಗೆ ಯಾವುದು ಕುಕ್ಕರ್ ಬೇಕಲ್ಲ? ಫಸ್ಟ್ ಈಗ ಒಲೆ ಬೇಯಿಸ್ಕೊಳ್ಳೋಲ್ಲ. ಹೌದು, ಅದಕ್ಕೆ ನೀರು ಹಾಕಿಕೊಂಡ ಸಿಮೆಂಟ್ಸ್ ಹಾಕ್ತೇನೆ. ಹಾಂ, ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಗೇರು ಬೀಜ ಮತ್ತು ನೆಲಗಡಲೆ. ಹೌದು ಹೌದು. ಬಾಕಿ ಒಗ್ಗರಣೆ ಸಾಕು. ನೀರು ಹಾಕ್ಬೇಕಲ್ಲ? ಹಾಂ, ಗೇರು ಬೀಜ ಮತ್ತು ನೆಲಗಡಲೆ ವಾಪಸ್ ಒಗ್ಗರಣೆಗೆ ಹಾಕಿ. ಸಾಕು ಸಾಕು. ಓಕೆ, ಜಾಸ್ತಿ ಆಯ್ತಾ ನೀರು? ಇಲ್ಲಲ್ಲ, ಅದು ಸಾಗೆ 3 ವಿಸಿಲ್ 4 ವಿಸಿಲ್ ಬೇಕಲ್ಲ. ಇದು ನಾರ್ಮಲ್ ಆಗಿ ನಾವು ಯಾವುದು ಮರಗೆಣಸು ಉಪ್ಪು ಕರಿ ಮಾಡ್ತಾರೆ. ಮತ್ತೆ ಸ್ವೀಟ್ ಪೊಟೆಟೊ ಅದು ಸಹ ಮಾಡ್ತಾರೆ. ಸ್ವೀಟ್ ಪೊಟೆಟೊ ಮಾಡ್ತಾರೆ. ಸ್ವೀಟ್ ಪೊಟೆಟೊ ಅಂದರೆ ಮರಗೆಣಸು, ಗೆಣಸು, ಅದೇ ಸ್ವೀಟ್ ಗೆಣಸು ಅಲ್ಲ, ಅದೇ ಅದೇ ಅದನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಓಕೆ, ಮರಗೆಣಸು ನಾನು ತಿಂದಿದ್ದೇನೆ, ಚೆನ್ನಾಗಿರುತ್ತೆ ಅದು. ನಾನೇ ಇಲ್ಲಿ ಮಾಡಿದ್ದೇನೆ ಇದ್ರ ಮೊದಲು. ಇಲ್ಲಿ ಮಾಡಿದ್ರಾ? ಭಜನ. ಹಾಂ, ಓಕೆ ಓಕೆ. ಹಾಗಾದರೆ ಈಗ ಇದು ಬೇಲಿ ಅಲ್ಲ ಈಗ? ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಕೊಂಡ್ದಾ? ಇದೀಗ ಆರಬೇಕಲ್ಲ? ಆರಿದ ನಂತರ ಇದನ್ನು ಯಾವುದು
ಉಪ್ಪು ಕರಿ ಮಾಡೋದಲ್ಲ, ಮರಗೆಣಸು ಗಲ್ಗಲ್ ಉಪ್ಪು. ಅದ್ರ ಹೆಸರು ಕೂಡ ಚೇಂಜ್ ಮಾಡಬಾರ್ದಲ್ಲ, ಗಲ್ಗಲ್. ನಿಮ್ಮ ಏನು ಕೊಂಕಣಿಯಲ್ಲಿ ಗಲ್ಗಲ್ ತಿಳಿದ್ರೆ ಮರಗೆಣಸು ಅಲ್ಲ, ಉಪ್ಪು ಕರಿ ಅಂದರೆ ಅದು ಆ ಥರ ಫ್ರೈ ಮಾಡೋದಕ್ಕೆ ಗಲ್ಗಲ್ ತಿಳೋದ, ಗಲ್ಗಲ್ ಉಪ್ಪು ಕರಿ. ಹೀಗೆ ಸ್ಪೂನಲ್ಲಿ ತಿನ್ಲಿಕ್ಕೆ ಹಾಗೆ ತಿಂದ್ರೆ ಚೆನ್ನಾಗಿರುತ್ತಲ್ಲ. ಎಷ್ಟು ತೆಗಿ ಯಾರಿದಲ್ಲ. ಈಗ ಓಕೆ ಅಲ್ಲ, ನೀವು ಜಸ್ಟ್ ನೋಡಿಯೇ ಬೆಂದಿದೆ ಅಂತ ಹೇಳಿದ್ರ, ನೋಡಿ ಕಣ್ಣಲ್ಲೇ ಗೊತ್ತಾಗ್ತದೆ. ಸ್ವಲ್ಪ ಬೆಂದ್ರೆ ಆಗ್ತದೆ. ಇದು ಓಕೆ, ಇದು ಸಾಕಾ? ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕಬೇಕಲ್ಲ, ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ತಿದ್ರಲ್ಲ, ಕೊತ್ತಂಬರಿ ಸೊಪ್ಪು ಓಕೆ. ಇದಕ್ಕೆ ಈಗ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದೆ. ಅಂದ್ರೆ ಹೀಗೆ ಹಾಕಿದ್ರೆ ಅಂದ್ರೆ ಈಗ ಈ ಒಲೆ ಉರಿಸ್ಬೇಕಿದೆ. ಓಕೆ, ಇದಾಗ ಬೇಯ್ತಾ ಇರಬೇಕು, ಆಮೇಲೆ ಒಗ್ಗರಣೆ ಇಡಬೇಕು. ಓಕೆ, ನಾನು ಕನ್ಫ್ಯೂಸ್ ಅದೇ ನೋಡಿ. ಹಾಗಾದ್ರೆ ಇಲ್ಲಿ ಕೂಡ ಒಲೆ ಒರೆಸ್ಬೇಕಲ್ಲ ಈಗ. ಓಕೆ, ಒಗ್ಗರಣೆಗೆ ಎಣ್ಣೆ ಹಾಕ್ತೇನೆ. ಸಾಸಿವೆ. ಓಕೆ, ಇದು ಸಾಕು, ಆಫ್ ಮಾಡಿ. ಆಫ್ ಮಾಡೋದಾ? ಮೆಣಸು, ಕರಿಬೇವಿನ ಸೊಪ್ಪು, ಕರಿಬೇವು ಹಾಕಿದ್ರೆ, ಹಿಂಗು ಹಾಕಿದ್ದೆ. ಹಿಂಗೆ ಹಾಕಿದ್ರಲ್ಲ. ಓಕೆ, ಉಳಿದ ಇದು ನೆಲಕಡಲೆ ಮತ್ತು ಗೇರು ಬೀಜ ಅಲ್ಲ. ಓಕೆ, ಇದು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಬೇಕಲ್ಲ. ಮಿಕ್ಸ್ ಮಾಡೋದು. ಸಾಸಿವೆಗೆ ಹೊಡೆದ ನಂತರನೇ ತೆಗಿಬೇಕಲ್ಲ. ಹೌದು, ಇಲ್ಲ ಇದ್ರೆ ಒಗ್ಗರಣೆ ಕರೆಕ್ಟ್ ಆಗಲ್ಲ ಅಂತ. ಆಫ್ ಮಾಡಿದ್ವಿ. ಆಲ್ಮೋಸ್ಟ್ ರೆಡಿಯಾ? ಆಯಿತು. ನೀವು ಹೀಗೆ ಹೇಳಿದ ಅಂದರೆ ಈಗ ಇಷ್ಟು ಸ್ವಲ್ಪ ನೀರಾಗಿರ್ಬೇಕು. ಹೌದು, ನೀರಾಗಿರ್ಬೇಕು ಸ್ವಲ್ಪ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ. ನೋಡಿ ಕಡಲೆಲ್ಲ ಹೇಗೆ ಕಾಣ್ತಾ ಉಂಟು ನೋಡುವಾಗಲೇ, ಹಾಗೆ ಒಂದು ಸ್ಪೂನಲ್ಲಿ ತಗೊಂಡು ತಿನ್ನುವಂತ ಅನಿಸ್ತಾ ಉಂಟಲ್ಲ. ಈ ತಣ್ಣಗಾದರೆ ಇನ್ನೂ ದಪ್ಪ ಆಗುತ್ತಲ್ಲ, ಸ್ವಲ್ಪ ದಪ್ಪ ಆಗ್ತದೆ. ಬಿಸಿ ಬಿಸಿ ರುಚಿಯಾದ ಮರಗೆಣಸಿನ ಗಲ್ಗಲ್ ಉಪ್ಪು ಕರಿ ಅಲ್ಲ, ಚೆನ್ನಾಗಿರುತ್ತೆ. ಸ್ಪೂನಲ್ಲೇ ಹೀಗೆ ತಿನ್ಬೋದಲ್ಲ, ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಕೂಡ ಹಾಗೆ ಗಮ್ಮತ್ ಕಾಣ್ತಾ ಉಂಟು. ಹಸಿರು ಏನು ಸೊಪ್ಪಿನೆಲ್ಲ ಹಾಕಿ ಜೊತೆ ಕಡಲೆಲ್ಲ ಹಾಕಿದೆ, ಗಮ್ಮತ್ ಕಾಣ್ತಾ ಉಂಟು. ಟೇಸ್ಟ್ ನೋಡೋದಾಗಿದ್ರೆ ಓಕೆ. ಶ್ಯಾಮಲ ಮ್ಯಾಮ್ ಸಾಗದಾಗಿರುವಂತಹ ಮರಗೆಣಸನ್ನ ಗಲ್ಗಲ್ ಉಪ್ಪು ಕರಿ ರೆಡಿ ಮಾಡಿಕೊಡ್ತಾರೆ. ಬಿಸಿ ಬಿಸಿ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಮರಗೆಣಸಿನ ಗಲ್ಗಲ್ ಉಪ್ಕರಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮರಗೆಣಸಿನ ಹೋಳುಗಳಿಗೆ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಗೇರು ಬೀಜ ಹಾಗೂ ನೆಲಗಡಲೆ, ಸ್ವಲ್ಪ ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸಿ. ಕೊನೆಯಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಒಣಮೆಣಸು, ಕರಿಬೇವು, ಹೀಂಗು, ನೆಲಗಡಲೆ ಹಾಗೂ ಬೀಜದ ಚೂರು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಮರಗೆಣಸಿನ ಗಲ್ಗಲ್ ಉಪ್ಪು ಕರಿ ತಯಾರು. ಅಡುಗೆ ಅಂತ ರೆಡಿ ಆಗಿದೆ. ಒಂದು ಗಲ್ಗಲ್ ಉಪ್ಪು ಕರಿ, ಇನ್ನೊಂದು ಹಲಸಿನ ಬೀಜದ ಅಂಬೊಡೆ ಅಲ್ಲ. ಯಾರು ನೋಡುವ ಟೇಸ್ಟ್ ಫಸ್ಟಿಗೆ? ನೀವು ನೋಡಿ. ಫಸ್ಟಿಗೆ ಹಲಸಿನ ಬೀಜದ ಅಂಬೊಡೆ ನೋಡುವಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಇದು ಚೆನ್ನಾಗಿ ನೋಡಿ, ಕುರ್ಕುರಿ ಉಂಟು. ಇದಕ್ಕೆ ಬೇಕಿದ್ರೆ ನಾವು ಇವಾಗಿನ ಥರ ಸಾಸ್ ಥರ ಹಾಕಿ ಕೂಡ ತಿನ್ಬೋದಲ್ಲ, ಚೆನ್ನಾಗಿರೋದು. ಇದು ಪಕ್ಕ ಟೀಗೆಲ್ಲ ಮ್ಯಾಚಿಂಗ್ ಅಲ್ಲ, ಚೆನ್ನಾಗಿ ಬಂದಿದೆ ಮ್ಯಾಮ್. ಅದೇ ತೆಂಗಿನದ ಕಾಯ್ದ ಹಾಕಿದ್ರಲ್ಲ, ಅದು ಕೂಡ ಬಾಯಿಗೆ ಹಾಗೆ ಸಿಗ್ತಾ ಉಂಟು. ಓಕೆ, ಈಗ ಗಲ್ಗಲ್ ಉಪ್ಪು ಕರಿ. ಹಾಂ, ಇದು ಹೀಗೆ ಅದರ ರಸ ಅಂದರೆ ಸಾಂಬಾರು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿರುತ್ತೆ. ಅದು ನೆಲಕಡಲೆ, ಗೇರು ಬೀಜ ಎಲ್ಲ ಉಂಟಲ್ಲ. ಹೌದು, ನೆಲಕಡಲೆ ಹಾಗೆ ಬೈಂದಿದ್ದು ಬಾಯಿಗೆ ಸಿಕ್ಕಿದಾಗ ಇನ್ನೂ ಚೆನ್ನಾಗಿ ಉಂಟು. ನಿಜವಾಗ್ಲೂ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲಿ ನೀವು ಏನು ಹಲಸಿನ ಬೀಜದ ಅಂಬೊಡೆ ಅದನ್ನು ಗೊತ್ತೇ ಆಗಲ್ಲ, ಹಲಸಿನ ಬೀಜ ಅಂತ ಚೆನ್ನಾಗಿ ಬಂದಿದೆ. ಮತ್ತು ಈ ಥರ ಉಪ್ಪು ಕರಿ ಬಿಸಿ ಬಿಸಿ ಇದ್ದರೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿ ಅಂತ ಇರ್ಬೋದಲ್ಲ. ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ
ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಶ್ಯಾಮಲ ಮ್ಯಾಮ್ ಸಾಗದಿರುವಂತಹ ಹಲಸಿನ ಬೀಜದ ಅಂಬಡೆ ಮತ್ತು ಸ್ಪೆಷಲ್ ಆಗಿ ಮರಗೆಣಸಿನ ಗಲ್ ಉಪ್ಪು ಕರಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟ್ ಆಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.